ಸಾಕು ಪುಣ್ಯಾತ್ಮ. ಯಮ ಬಂದದ್ದು ಹಾಗಲ್ಲ, ಕೋಣನನ್ನು ಏರಿಕೊಂಡು ಪಾಶವನ್ನು ಹಿಡಿದುಕೊಂಡು ಬಂದದ್ದು. ಬಂದನ ಬಂದು ನಿಮ್ಮ ಯಜಮಾನರಿಗೆ ಯಮನಲ್ಲಿ ಮೊದಲೇ ಬಿಸಿ. ಹೌದಾ? ಯಾಕೆ ಅದು ಏನದು? ಅದು ಅವರ ಅಪ್ಪನನ್ನು ಮೊದಲೇ ಕೊಂಡೋಗಿದ್ದಾರೆ. ಓ ಹಾಗೆ. ಸಂಸಾರಿಕ ವಿಚಾರ ಸ್ವಲ್ಪ ಬಿಸಿ ಇದ್ದವರು. ಒಂದೇ ಪೆಟ್ಟು ಅವನ ಕಪ್ಪಳಿಗೆ ಕಪಾಳಕ್ಕೆ ಮಟ್ಟ ಬಿಟ್ಟದ್ದೊಂದು ಗೊತ್ತುಂಟು. ಓಣ ಮುಚ್ಚೆಗೆ ಹೋಗಿದೆ, ಯಮನಲ್ಲಿ ಹೇಳ್ತೀನ. ನನ್ನ ಗಂಡ ಏನು ಸಾಮಾನ್ಯದವರೇನೋ ಅಲ್ಲಪ್ಪ. ನನ್ನ ಗಂಡನ ಪೆಟ್ಟಿನ ವಿಚಾರ ನನಗೆಲ್ಲವೂ ಗೊತ್ತು. ಅಯ್ಯೋ, ಆ ಬಗ್ಗೆ ನಿಮಗೆ ಗೊತ್ತಿಲ್ಲ. ಹೊರತು ಓಡಿಸಿದ್ದಾರೆ, ಹೊರತು ಸಾಯಿಸಿದ್ದಾರೆ. ಇದನ್ನೆಲ್ಲ ನಾನು ಕಣ್ಣಾರೆ ನೋಡಿದ್ದೇನೆ. ನೋಡಿ ಆಯ್ತಾ? ಇದು ದೇವತೆಗಳೆಲ್ಲ ಬಂದು ಸೋತು ಹೋದದ್ದನ್ನು ನೋಡಿ ಅಲ್ಲೆಲ್ಲ ದೇವತೆಗಳು ಓಡ್ತಾ ಇದ್ದಾರೆ, ಇನ್ನು ಎಲ್ಲ ಸೋತರು. ಅಷ್ಟು ಹೊತ್ತಿಗೆ ಐರಾವತ ಬಂದು ಐರಾವತ ಬರುವಾಗ ನಾನು ಬದಿಯಲ್ಲಿ ಕೈ ಹಾಕ್ತಾ ಇದ್ದೆ. ಐರಾವತ ಮುಂದೆ ಹೋಗುದು ಬೇಡ, ಅಲ್ಲಿ ನಿಂತಾಗ ಐರಾವತದ ಮೇಲೆ ಉಜ್ಜೆರಾಯುಧ ನಿಂತಿದ್ದಾರೆ. ಉಜ್ಜೆರಾಯುಧ ಯಾರಾದ್ರೂ ಕೇಳಿಸಿಕೊಂಡು ಏನೋ ತಿಳಿದುಕೊಳ್ತಾರೆ. ವಜ್ರಾಯುಧ ಹಿಡ್ಕೊಳ್ತಾರೆ. ಅವ ಯಾರು ಗೊತ್ತೇ? ಪುರಂಧರ. ದೇವೇಂದ್ರ ಅವನು ಅಂದ್ರೆ ಏನಾಯ್ತು ಪರಿಣಾಮ? ನಿಮ್ಮ ಯಜಮಾನರಿಗೂ ದೇವೇಂದ್ರನಿಗೂ ಭಯಂಕರ ಭಯಂಕರ ಅಂತ ಹೇಳಿದ್ರೆ ಗಣಘೋರ, ಗಣಘೋರ ಅಂತ ಹೇಳಿದ್ರೆ ಭೀಕರ, ಭೀಕರ ಅಂತ ಹೇಳಿದ್ರೆ ಭಯಂಕರ. ಎಲ್ಲದಕ್ಕೂ ಉತ್ತರ ಒಂದೇ. ಅದ್ರ ವಿಷಯ ಗೊತ್ತಾಗಬೇಕಲ್ಲ. ಹಾಗೆ ಆದ್ರೆ ನಿನಗೊಬ್ಬರು ಮಾತಾಡುವ ವಿಚಾರ. ಹೌದು, ನನಗೆ ಇಷ್ಟ ಅಲ್ವ ಮಾತಾಡಲಿಕ್ಕೆ. ಅಂದ್ರೆ ಮತ್ತೆ ನನಗೆ ಅವಕಾಶ ಹಾಗೆ ಅವ ಬಂದ ದೇವೇಂದ್ರನ ಜೊತೆಯಲ್ಲಿ ಹೋದಾಗ ನಿಮ್ಮ ಯಜಮಾನರು ಆಚೆಗೆ ನೋಡಿದ್ರು ಯಾರಾದ್ರೂ ಇದ್ದಾರಂತ. ಯಾರು ಇಲ್ಲ. ಸಮರದಲ್ಲಿ ದೇವೇಂದ್ರ ಕೈ ಸೋತ ಆಯ್ತು, ಮತ್ತೆ ಯಾರೂ ಇಲ್ಲ. ಅಯ್ಯೋ, ಕೈ ಈಗ ಸೋತ, ಕೈ ಸೋತ ಓಡಿ ಹೋಗಿ ಆಯ್ತು. ಅವ ಹೋದದ್ದನ್ನು ನೋಡಿದ್ರು ನಿಮ್ಮ ಯಜಮಾನರು ಮಖಣದಲ್ಲಿ ಹೋಗಿದ್ದು. ಸಿಂಹಾಸನ ಸ್ವರ್ಗ ಕಟ್ಟಿಗೆ ನನಗೆ ಸ್ವಲ್ಪ ತಪ್ಪಿ ಮಖಣ ಚುಕ್ಕಿ ಆಯ್ತಾ? ಅದರಲ್ಲಿ ಕೂತು ಕೂತಾಗಮ್ಮ ನಿಮ್ಮ ಯಜಮಾನರು ಚಪ್ಪಾಳಿ ಬಂದು ಚಪ್ಪಾಳಿ ಚಪ್ಪಾಳೆ 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 ಸಿನಿಮಾದಲ್ಲಿ ಬಂದು ಹೌದೌದು. ಅಷ್ಟು ಹೊತ್ತಿಗೆ ಗಣ 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 ಅಂತ ಬಂದದ್ದು. ಸ್ವರ್ಗದ ಆಕು ಸೀರೆ. ಎಂತ ಆಕು ಸೀರೆಯರು? ಅಯ್ಯೋ, ಅಪ್ಸರಾಂಗಣೆಯರು, ಅಶ್ವಶ್ರಾಂಗಣೆಯರು, ಸುರಾಂಗಣೆಯರು, ಅಶ್ರಾಂಗಣೆಯರು, ವರಾಂಗಣೆಯರು, ಗೋರಂಗೆಯವರು. ಯಾವುದು ನಿಮಗೆ ಬೇಡ? ನಾರಿಯರು ಅಂತ ನಾಯಿಯರು. ನಾರಿ ಮನೆ ನಮ್ಗೆ ಊಬಲ್ಲಿ, ಮೇಣದ ಮದ್ದಿ, ಮಂಜು ಮೂಸೆ, ಆಂಬುಲೆನ್ಸ್, ಬಿಲ್ದಾಂಗಿ. ಸಾಕು ಮೊದಲು ಯಾರು? ತಂಬೆ. ಮಾರಾಯ, ರಂಬೆ ರಂಬೆ ಅವಳು. ರಂಬೆ, ಆಮೇಲೆ ಊರ್ವಶಿ, ಊರ್ವಶಿ, ಆಮೇಲೆ ಮೋಣಕ್ಕ, ಮೇನಕ್ಕೆ, ಆಮೇಲೆ ಮಂಜು ಮೂಸೆ. ಎಂತ ಶಬ್ದವನ್ನದು ಹಾಗೆ ಇದ್ದದ. ಮಂಜು ಘೋಷೆ, ಆಮೇಲೆ ಆಂಬುಲೆನ್ಸ್. ಈಗ ಪರಿಸ್ಥಿತಿ ನೋಡಿ ಬಂದದ್ದಾನಲ್ಲ, ಎಂತದ್ದಾಗಲಿ ಏನೋ ಆಗಲಿ ಹಾಗೆಲ್ಲ ಅವಳ ಹೆಸರು ಆಲಮೂಸೆ. ಹೌದಮ್ಮ, ನನಗೆ ಬೇರೆ ಯಾರು ಬಂದದ್ದು ವಿಶೇಷ ಆಗಲಿ. ಅವಳು ಬರುವಾಗ ಎಂತ ಶಬ್ದ, ಎಂತ ಎಂತದ್ದು ಅವಳಿಗೆ ನಾಯಮಲ್ಲಿ ಅಲ್ಲ, ಅವಳ ಕಾಣ ಗೆಜ್ಜೆಯ ನಾದ, ನೂಪುರದ ಶಬ್ದ ಹಾಗೆ ಗಣ 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 ಗಣ. ಹಾಗಾದ್ರೆ ಅವರೆಲ್ಲ ಬಂದ ಕಾರಣ ಉದ್ದೇಶ? ಬಂದ ಉದ್ದೇಶ ನರ್ತೆ ಮಾಡಿ. ಎಂತ ನರ್ತನ ಮಾಡ್ಲಿಕ್ಕೆ? ಓ, ಹಾಗಾದ್ರೆ ಅಲ್ಲಿ ಮನೋರಂಜನೆಗಾಗಿ ನಾರಿಯರೆಲ್ಲ ಬಂದು ಸೇರಿದರು. ಆ ಸಂದರ್ಭದಲ್ಲಿ ಅಂತಹ ವಿಚಾರಗಳನ್ನು
ನೋಡುವುದಕ್ಕೆ ಹಾ. ನೋಡಿ ಆಸ್ವಾದಿಸಿಕೊಳ್ಳುವುದಕ್ಕೆ ಹಾ. ನಾನು ಇರಬೇಕಾಗಿತ್ತಲ್ಲ. ನೀವು ಇರ್ತಿದ್ರೆ ಅವರು ಬರ್ತಿರ್ಲಿಲ್ಲ. ಹಾ, ಹೌದಾ? ಹೌದು. ಹಾ, ಬೇಡ ಹಾಗಾದ್ರೆ. ಹಾ. ಮತ್ತೇನಾಯ್ತು? ನೀವು ಇಲ್ಲದ ಒಳ್ಳೇದಾಯ್ತು. ಹಾ. ಬಂದಾಗ ಇಂದಿನಿಂದ ಚಿತ್ರಸೇನ, ತುಮ್ಮೂರ, ನಾರದರೆಲ್ಲ ಬಂದರು. ಅವರೆಲ್ಲ ಬೇಕು ನರ್ತನಂತ ಆಗುವಾಗ ಇನ್ನೆಲ್ಲ ಚಿತ್ರಸೇನನ ಗಾಯನ ಬೇಕು ಅಲ್ವಾ? ಎಲ್ಲವೂ ಬೇಕಾಗ್ತದೆ. ಪ್ರಾರಂಭ ಆಯ್ತು. ಹಾ, ಹಾ. ರಜತಗೆ ನಿಂತೆ ಕಾಮಹೇನ. ಹೌದಾ? ಹಾ, ರಾಗ. ಅವರ ಹಾಡು ಬಹಳ ಒಳ್ಳೆಯ ರಾಗ. ಒಳ್ಳೆ ಹಾಡು. ಹಾ, ಹೌದಾ? ಅಲ್ಲಿ ಭರತನಾಟ್ಯ, ನರ್ತನ ಎಲ್ಲವೂ ನಡೆಯಿತು. ಹಾಗಾದ್ರೆ ನೀನು ಅಲ್ಲೇ ಇದೆಯಲ್ಲ, ಕಾಣ್ಬಿಟ್ಟೆ. ನೀವು ನೋಡಿದ್ಯಲ್ಲ? ನೋಡಿದ್ದೆ. ನೋಡಿದ್ದರಲ್ಲಿ ಏನಾದ್ರೂ ಸ್ವಲ್ಪ ಅನುಕರಣೆ ಮಾಡ್ಕೊಂಡಿದೀಯಾ? ಅನುಕರಣೆ ಅದೇ. ಹಾ, ಹಾ. ಆ ಹಾಡು ಹಾ, ಹಾ. ಹೋ, ಹೋ. ಬಹಳ ಚಂದದ್ದು ಹಾಡು ಮಾತ್ರ. ಹಾಡನ್ನು ಮಾತ್ರ ಅನುಕರಣೆ ಮಾಡಿಕೊಂಡದ್ದು. ಎಂಥದ್ದು ನೋಡಿದ್ಯಾ? ವಾಯ್ತಾಳ ನೋಡ್ಬೇಕು. ಹಾ, ಹಾ. ಇಟ್ಲಾಂಗು ತಟ್ಟಕಾಯಿ, ಇಟ್ಲಾಂಗು ಮಗನ್ ತಿಂದಪ್ಪ, ಮಗನ್ ತಿಂದಪ್ಪ, ಮಗನ್ ತಿಂದಪ್ಪ. ಅಯ್ಯೋ ದೇವರೇ, ನಿನ್ನ ಆ ಶಬ್ದವನ್ನು ಸರಿ ಮಾಡ್ಲಿಕ್ಕೆ ನನ್ನಿಂದಂತೂ ಸಾಧ್ಯವಿಲ್ಲ. ಆ ವಿಚಾರವನ್ನು ಬಿಟ್ಟು ಬಿಡು. ನಕಲು ನೋಡಿದ್ಯಲ್ಲ, ಒಂದು ನಾಲ್ಕು ರೀತಿ ನನಗೆ ಮಾಡಿ ತೋರಿಸುವಲ್ಲ. ನಾನು ಅಲ್ಲಿಗೆ ಬರಲಿಲ್ಲ, ನೋಡ್ಲಿಲ್ವಲ್ಲ. ಹೌದಾ? ನಾನು ನೋಡಿದ್ಯಲ್ಲ. ನಾನು ಅದನ್ನು ಬಂದು ಕುಣಿಯೋದು ಅಂತ ಇದ್ದೆ. ನಾನು ಅದನ್ನು ಅಭ್ಯಾಸ ಮಾಡುವುದಕ್ಕೆ ಅವರ ಎದುರಿಗೆ ಬಂದೆ. ಆಮೇಲೆ ಅವರು ಕುಣಿಲಿಲ್ಲ. ಹೌದಾ? ಹಾಗಾದ್ರೆ ನಿಮಗೆ ಗೊತ್ತಾಗಲ್ಲ. ಹೌದು. ಯಾಕೆ? ನನ್ನ ನಾಟ್ಯ ನೋಡಿ ಅವರಿಗೇ ತಲೆ ಬಿಸಿ ಆಯ್ತು. ಇನ್ನು ನೀವಾದರೆ ಎದೆ ಹೊಡೆದು ಒಂದು ವೇಳೆ ಸತ್ತು ಹೋದರೆ. ಹೌದಲ್ಲ? ಮತ್ತೆ ಅಷ್ಟು ಒಳ್ಳೆ ನಾಟ್ಯ. ಹೌದು. ಇಲ್ಲ ಅಡ್ಡಿಲ್ಲ ಬಿಡು. ಇನ್ನೊಂದು ಸಲ ನಾನು ಅಲ್ಲಿಗೆ ಹೋದ್ರೆ ನೋಡ್ಬೋದಲ್ಲ. ಹೌದಲ್ಲ? ನಿಮಗೆ ಸ್ವರ್ಗಕ್ಕೆ ಹೋಗೋದಕ್ಕೆ ಏನಾಗಿದೆ? ನನ್ನವರೇ ಅಲ್ಲಿದ್ದಾರೆ ಅಂತ ಆದ್ಮೇಲೆ ಮತ್ತೆ ಏನು? ಅಷ್ಟೇ ಸ್ವಲ್ಪ ಏನಾದರೂ ತಗೊಂಡ್ರೆ ಇದು ಸ್ವರ್ಗಕ್ಕೆ. ನಿಮ್ಮ ಯಜಮಾನರಲ್ಲಿ ಮಾತ್ರ ತಗೊಳ್ಳೆ. ಹೌದು. ಮತ್ತೆ ಸ್ವರ್ಗಕ್ಕೆ. ಒಟ್ಟಿಗೆ ಸಿಕ್ಕಿದ್ರೆ ಆಯ್ತು. ಹೋಗುದು. ಮತ್ತೇನಾಯ್ತು ಗೊತ್ತಾ? ಆಯ್ತಾ? ಇವರೆಲ್ಲ ಬಂದ್ರು. ಹಾ. ಇವರ ನಾಟ್ಯ ನೋಡಿ ಹಾ. ನಿಮ್ಮ ಯಜಮಾನರು ಅವರ ಕಂಟ್ರಿ ಹಾರ ಉಂಟಲ್ಲ, ಎಂತದ ಕಂಠಿ ಹಾರ? ಇಲ್ಲಿಂದ ಕೊಂಡೋದ ಕಂಟ್ರಿ ಹಾರ, ಕಂಠಿ ಹಾರ? ಕಂಟ್ರಿ ಹಾರ. ಹೌದು. ಅದನ್ನು ಹೀಗೆ ಕಿತ್ತರು ತಗೊಳ್ಳಿ. ಓ ಹೌದು, ಅವರಿಗೆ ಕೊಟ್ಟದ್ದು. ಹಾ. ಯಾಕೆ ಗೊತ್ತಾ? ಯಾಕೆ? ನರ್ತನ ಮಾಡಿದವರು ಕಲಾವಿದರು ನೋಡು, ಅವರ ಎದುರಿನಲ್ಲಿ ಬಂದು ನರ್ತನವನ್ನು ಮಾಡಿದ್ದಾರೆ. ಹೌದೌದು. ಕಲಾವಿದರನ್ನು ಹಾಗೆ ಕಳುಹಿಸಬಾರದು. ಹಾ. ಕಳುಹಿಸಿದ್ರೆ ಹಾ. ಕಲಾವಿದರ ಋಣ ಇಟ್ಟುಕೊಂಡ ಹಾಗೆ ಆಗ್ತದೆ. ಹೌದು. ಹಾಗಾಗಿ ಕಲಾವಿದರಿಗೆ ಏನಾದರೂ ಕೊಟ್ಟು ಅವರ ಮನಸ್ಸನ್ನು ಸಂತೋಷಪಡಿಸಿ ಕಳುಹಿಸಬೇಕು ಅಂತ ಕಂಠಿ ಹಾರವನ್ನು ಕೊಟ್ಟು ಕಲಿಸಿದ್ದಲ್ವಾ? ಈಗ ಕಲಾವಿದರನ್ನು ಹಾಗೆ ಕಲಿಸ್ಲಿಕ್ಕಿಲ್ಲ ನಮ್ಮ. ಇಲ್ಲಪ್ಪ, ಅವರಿಗೆ ಏನಾದರೂ ಕೊಡ್ಬೇಕಲ್ಲ. ಕಲಾವಿದರನ್ನ ಇಟ್ಟುಕೊಂಡ್ರೆ ಜನ್ಮಾಂತರಗಳನ್ನ ಅವರಿಗೆ ಸಾಧಿಸ್ತದೆ ಗೊತ್ತು ನನಗೆ. ಅಪ್ಪ, ಹಾಗಾದ್ರೆ ನನಗೆ ಹೋಗುವಾಗ ಏನಾದರೂ ಸಿಕ್ಕದೆ ಅಮ್ಮ. ಹಾಗೆ ಅವರು ಹೋದ್ರಲ್ಲ, ಅವರು ಹೋದ್ರು. ನಿಮ್ಮ ಯಜಮಾನರು ಪೀಠದಲ್ಲಿ ಕೂತರು. ಪೀಠದಲ್ಲಿ? ಪೀಠದಲ್ಲಿ. ಹೌದು, ಸ್ವರ್ಗ ಪೀಠ ಅದು. ಕೂತರ. ಕೂತನೇ ಒಂದು ವಿಶೇಷ. ಅನಿತರುಳು ಪಕ್ಷಿ ಹಾಗೆ ನಿಮ್ಮ ಯಜಮಾನರು ಕೂತಿದ್ದಾರೆ. ನಿಮ್ಮ ಯಜಮಾನರ ಎದುರಿಗೆ ಯಾರಿಗೂ ಮಾತಾಡುವ ಧೈರ್ಯ ಇಲ್ಲ. ಅಷ್ಟು ನಿಶ್ಶಬ್ದವಾದ ವಾತಾವರಣ. ಆ ಹೊತ್ತಿಗೆ ಒಂದು ಶಬ್ದ. ಶಬ್ದ? ಏನದು? ಎಲ್ಲಿಂದ? ಅದೇನದು? ಅದು ಕಾವಲಿಗೆ ದೋಷ ಹುಯ್ದರಿದ್ದೆ. ಅಲ್ಲಿ ಏನದು ಶಬ್ದ? ಎಂತದ್ದು? ನಾನು ಎಲ್ಲಿಯಾದ್ರೂ ಇಲ್ಲಿ ಉಪಹಾರ ಮಂದಿರ ಉಂಟಂತ ಭಾವಿಸಿ ನೋಡುವಾಗ ಮತ್ತೆ? ಅದು ಹಾರಾಡಿಯಿಂದ ಬಂದದ್ದು. ಎಲ್ಲಿಂದ? ಹಾರಾಡಿ. ಎಂತದ ಹಾರಾಡಿ? ಹಾರಾಡಿ ಹಾರಾಡಿಕೊಂಡು. ಹಾರಾಡಿಕೊಂಡು. ಶಿಫ್ಟಿ. ಶಿಫ್ಟಿ. ಎಂತದ ಹಾರಾಡಿಕೊಂಡು? ಜಾತಿ ಶಿಫ್ಟಿ. ಪಕ್ಷಿ ಜಾತಿ. ಶಿಕ್ಷಿ. ಪಕ್ಷಿ ಶಿಕ್ಷಿ. ಬೇಡ, ನಾನು ಸರಿ ಮಾಡಿಕೊಡ್ತೇನೆ. ಪಕ್ಷಿ ಜಾತಿ. ಪಕ್ಷಿ ಜಾತಿ. ಯಾರು ಪಕ್ಷಿ? ಯಾರು? ಅವ ಇಲ್ಲವಲ್ಲ. ಮತ್ತೆ ವೈಕುಂಠ. ಎಂತದು? ವೈಕುಂಠ.
ವೈಕುಂಠ ವೈಕುಂಠ ಅದನ್ನು ಉದ್ದ ಎಳಿಬಾರದು, ಒಟ್ಟಿಗೆ ಶಬ್ದ ಜೋಡಣೆ ಮಾಡಿ ಹೇಳಿ. ಆಯ್ತಾಯ್ತು. ವೈಕುಂಠದ ಗಾರ್ಧ 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 ನಿಮಗೆ ಬೇರೆ ಯಾರು ಸಿಗಲಿಲ್ವಾ? ಇಲ್ಲ, ಗಾರ್ಧನೇ ನನಗೆ ಸಿಗುವುದು. ಗಂಡ ಗಂಡ ರಕ್ತದ ಸಂಧಿಗೆ ಬಾಯಾಗಿ ಹೌದಪ್ಪ. ನಾನು ನೋಡಿ ನಿಮ್ಮ ಮತ್ತೆ ಗಾರ್ಧಾಗ್ಲಿ ಮತ್ತೊಬ್ಬಾಗಲಿ ಒಂದು ಮಾಟುಕಂಡ ಮಾಡಬೇಕು. ಎಲ್ಲ ರಾಕ್ಷಸರನ್ನು ಕೊಲ್ಲುತ್ತಾ ಮುಂದೆ ಬಂದ್ರೆ ಅವರಿಗೆ ಕೇಳುವವರು ನಿಮ್ಮ ಅಂಥ ಸ್ವಭಾವ ಅವರು ಅವನ ಎದುರಿಗೆ ನಿಂತ ಕೂಡಲೇ ಅವತ್ತು ಹೇಳಿ ಮನಸ್ಸುಂಟ ಈಗ ಮನಸ್ಸುಂಟಾ ನನಗೆ ಮನಸ್ಸುಂಟು ಈಗ ಮನಸ್ಸು ಮತ್ತೆಂತ ನಿಮಗೆ ಪಂಚನೆ ಇರ್ತದೆ ಮಾತಿರ್ತದೆ. ನಾನು ಅಲ್ಲಮ್ಮ ಬಂದ ಕಾರಣ ನಮ್ಮ ಯಜಮಾನರಲ್ಲಿ ಹೇಳಿದ್ದು ಇದು ಅಲ್ಲಿ ಅಲ್ಲಿ ಎಲ್ಲಿದ್ದಲ್ಲ. ನಿಮಗೆ ಮನಸ್ಸುಂಟ ನನಗೆ ಮನಸ್ಸುಂಟು. ಮನಸ್ಸಿದ್ರೆ ಅಲ್ಲಿ ಸ್ಥಳ ಉಂಟು, ಅಲ್ಲಿ ಹೋಗಿ ನಾವು ಉದ್ದ ಮಾಡುವ ಅಂತ ಹೇಳಿ. ಹೌದಾ? ಇಲ್ಲಿ ಉದ್ದ ಹರಿವರ್ಷ ಖಂಡದಲ್ಲಿ ಎಂತದ್ದು? ಹರಿವರ್ಷ ಖಂಡ ಹರಿವರ್ಷ ಖಂಡ ಹರಿವರ್ಷ ಖಂಡ ಅಲ್ಲಿ ಉದ್ದ ಮಾಡುವ ಅಂತ ಹೇಳಿದ. ಹೇಳಿದ ಕೂಡಲೇ ನಿಮ್ಮ ಯಜಮಾನರ ಕಪ್ಪಲಿಗೆ ಒಂದೇ ಪೆಟ್ಟು ಕಪಾಲ ಯಾರು? ಅವ ಗಾರ್ಧ ನನ್ನವರ ಕಪಾಲಕ್ಕೆ ಅವ ಒಂದು ಹೊಡೆಯುವಾಗ ನನ್ನವರಿಗೆ ಎರಡು ಹೊಡೆದ ಏನು? ನಿಮ್ಮವರು ಎರಡು ಹೊಡೆಯುವುದಲ್ಲ, ಕೂತಲ್ಲಿಂದಲೇ ಒಂದೇ ಪೆಟ್ಟು ಟಿಪ್ಪು ಬಿದ್ರೆ ಬಿದ್ದದ್ದಲ್ಲ, ಓ ಅಲ್ಲಿಯವರೆಗೆ ಬಿದ್ದ. ಹೌದಾ? ಹೌದು. ಮತ್ತೆ ಹೇಳುವುದಕ್ಕುಂಟೇನ? ಹೇಳುವುದಕ್ಕೆ ಇಲ್ಲ ಅಂತ ನಾ ಭಾವಿಸಿದ್ದು. ಅವ ಎಂತ ಎಂತದೆ? ಎದ್ದು ಪುನಃ ಹಿಂದೆ ಹೋದ. ಹೌದಾ? ನಾನು ಓಡಿದ್ದು ಅಂತ ಭಾವಿಸಿ. ಅವ ಓಡಿದ್ದಲ್ಲ, ಮತ್ತೆ ಪ್ರಪಂಚದ ಬೆಳೆದು ಕೆಲವು ಹಾಗೆ ಪ್ರಪಂಚ ಸಿಗದಿದ್ರೆ ಸ್ವಲ್ಪ ಹಿಂದೆ ತಗೊಂಡು ಮುಂದೆ ತಗೊಂಡು ಎಂತದ ಅಭಿನಯ ಎಂತದ? ಅದು ಆಗ ಪ್ರಪಂಚ ಸಿಗ್ತದೆ. ಸಿಟ್ಟಿನ ಆವೇಶ ಆವೇಶ ಅದು ಸಿಗ್ತದೆ. ಹಾಗೆ ಹಿಂದೆ ಹೋಗಿ ಪ್ರಪಂಚ ತಗೊಂಡು ಆಡಿಕೊಂಡು ಬಂದ. ಅವನ ಎಡಗ ನೆಟ್ಟೆ ಇಲ್ಲ. ನಮ್ಮ ಯಜಮಾನ ಬಾಳದ ಕಪ್ಪಳಿಗೆ ಮತ್ತು ನನ್ನವರಿಗೆ ಹೊಡೆದ್ರಿ? ಕಡಿಮೆ ಮಾಡಬೇಕಾದ ವಿಷಯ ಅಲ್ಲ ಅದು. ಏನಾಗಿಲ್ಲ ಏನಾಗಲಿಲ್ಲ. ನಿಮ್ಮ ಯಜಮಾನರು ನಿಂತಿದ್ದವರು ಅಲ್ಲಿಗೆ ಸತ್ಯ ಸಿಟ್ಟು ಮಾಡಿಕೊಳ್ಳುವವರಲ್ಲ. ಸಿಟ್ಟು ಬಂದ್ರೆ ಅವರನ್ನು ಮತ್ತೆ ಯಾರಿಗೂ ತಡೆಯುವುದಕ್ಕೆ ಆಗುವುದಿಲ್ಲ. ನಾನು ಆಲೋಚನೆ ಮಾಡಿದೆ, ಇವರಿಗೆ ಸಿಟ್ಟು ಬರ್ತದೆ, ಇವರು ಕೂತು ಏನಾದ್ರೂ ಮಾಡಿ ಅಂತ ಲೆಕ್ಕ ಬಿಡುವವರಲ್ಲ ಅವರು. ಹೌದು. ಅವರು ಅಲ್ಲಿಗೆ ಮಲಗಿದ್ರ ಮಲಗಿ ಯಾಕಿರ್ಬಹುದು ಗೊತ್ತಾ? ನಾನು ಆಲೋಚನೆ ಮಾಡಿದೆ, ಇವರು ಅಷ್ಟು ಸುಲಭದಲ್ಲಿ ಮಲಗುವವರಲ್ಲ, ಇವರು ಮಲಗಿ ಏನೋ ಮಾಡುತ್ತಾರೆ ಅಂತ ಆಲೋಚನೆ ಮಾಡಿ. ಯುದ್ಧದಲ್ಲಿ ಬೇರೆ ಬೇರೆ ಕ್ರಮ ಇಲ್ವಾ? ಮುಷ್ಟಿಗೆ ಮುಷ್ಟಿ, ಭುಜಕ್ಕೆ ಭುಜ, ಎದೆಗೆ ಎದೆ, ಕಾಲಿಗೆ ಕಾಲು, ಹಾಗೆಲ್ಲ ಮಲಗಿ ಏನು ಯುದ್ಧ ಮಾಡ್ತಾರೆ ಅಂತ ಭಾವಿಸಿ. ಅಲ್ಲ ತಾತ ಅಷ್ಟು ಹೊಡೆದ್ರು, ನಿಂದಲಿಂದ ಕುಳಿದ್ರು, ಕುಳಿತಲಿಂದ ಮಲಗಿದ್ರು, ಏನು ನಮ್ಗೊಂದು ಅರ್ಥವೇ ಆಗೋದಿಲ್ವಲ್ಲ. ನಾನು ಕೂಡ ಆಲೋಚನೆ ಮಾಡಿದೆ, ನಿಮ್ಮ ಯಜಮಾನರಿಗೆ ಮೂರ್ಛಾ ಬಂತ. ಎಂತದ್ದು? ಮೂರ್ಛೆ ಹಾಗೆಲ್ಲ ಸುಲಭದಲ್ಲಿ ಮೂರ್ಛೆ ಬೆರೆಸಿಕೊಳ್ಳುವವರೆಲ್ಲ ಬರುವುದೂ ಇಲ್ಲ ನಮ್ಮವರಿಗೆ ಅಂತ ನಾನು ಹತ್ತಿರ ಹೋಗಿ ಯಾಕೆಂತ ಹೇಳಿದ್ರೆ ಅವರಿಗೆ ಮೂರ್ಛೆ ಬಂದಿದ್ರೆ ನಾನು ಮೆಲ್ಲ ಎಬ್ಬಿಸಿದ್ರೆ ಮತ್ತೆ ಅವರು ಚಾತರಿಸ್ತಾರೆ. ಚಾತರಿಸುವಾಗ ನನಗೆ ಒಂದು ಅಯ್ಯೋ ಚೇತರಿಸಿಕೊಳ್ತಾರೆ, ಚೇತರಿಸಿಕೊಳ್ತಾರೆ, ಎಚ್ಚರ ಆಗ್ತಾರೆ ಅಂತ ನಾನು ಮೆಲ್ಲವಾಗಿ ಎಬ್ಬಿಸಿ, ಸ್ವಾಮಿ ಯಜಮಾನ್ರೆ ಏಲೆ ಒತ್ತಾತು. ನೀನು ಜೊತೆಗೆ ಹೋದವನಲ್ಲಿ ಬಿಡ್ಲಿಕ್ಕಿಲ್ಲ ಅಂತ ನನಗೆ ಗೊತ್ತಿದೆ. ಹೌದು. ಏನು ಮಾಡಿದೆ? ಎಬ್ಬಿಸಿ. ಎಬ್ಬಿಸುವಾಗ ಸುದ್ದಿ ಇಲ್ಲ, ಮಾತಾಡೋದಿಲ್ಲ, ಮಾತಾಡಿ ಮೌನ ನಿಮ್ಮವರಿಗೆ ಏನಾಗಲಿಲ್ಲ. ಹಾಗೆ ಕಡಿಮೆ ಮಾಡುವಂತ ವಿಷಯ ಏನು ಆಗಿಲ್ಲ. ಹೌದು. ಬದಲಿಗೆ ನಾನು ಅವರ ಮೂಗಿಗೆ ಹೌದೌದು ನನಗೆ ಅದು ಉಸಿರಾಟ ಉಂಟ ಇಲ್ವಾ ಗೊತ್ತಾಗಲಿ ನೋಡುವಾಗ ಶ್ವಾಸ ಹೋಗುದಿಲ್ಲ. ಅಂದ್ರೆ ನೀವು ಗಡಿಗಿಡಿ ಮಾಡ್ಲಿಕ್ಕಿಲ್ಲ, ಆಗಿಲ್ಲ. ಅಲ್ಲ ನನಗೆ ಭಯ ಆಗ್ತಾ ಇದೆ. ಭಯ ಆಗಬೇಕು ಅಂತ ಇಲ್ಲ ಅಂತ, ಶ್ವಾಸ ಇಲ್ಲ ಅಂತ ಮೇಲೆ ಭಯ ಆಗ್ತಾ ಇದೆ. ಶ್ವಾಸ ಮಾತ್ರ ಇಲ್ಲ, ನಾಳೆಗೆ ಹೊರಗೆ ಹಾಕಿದ್ದಾರೆ. ಅಂದ್ರೆ ಏನು ಹಾಗೆ ಇಲ್ಲ. ಅಯ್ಯೋ ಗೊತ್ತಾ, ನನಗೆ ಭಯ ಆಗ್ತದೆ, ಹೆದರಿಕೆ ಆಗ್ತದೆ. ನೀವೇ ಹೆದರಬೇಕು ಅಂತ ಇಲ್ಲ ಅಂತ ನನಗೆ ಧೈರ್ಯ ಇಲ್ಲ, ಶಕ್ತಿ ಕಳ್ಕೊಂಡೆ ನಾನು. ನಿಮ್ಮ ಯಜಮಾನರು ಸತ್ತೇ
ಬುದ್ಧಿಯೇ